ಹೇಳಬೇಕು, ಹಲವಾರು ಸಿನಿಮಾಗಳಿಂದ ನಮ್ಮನ್ನು ನಗಿಸ್ಕೊಂಡು ಬಂದಿರುವಂಥ ಶರಣ್ ಅವರು ನಮ್ಮ ಸಿನಿಮಾದ ಅಫಿಷಿಯಲ್ ಆಗಿ ಲಾಂಚ್ ಆಗ್ತಿರುವಂಥ ಒಂದು ಫಸ್ಟ್ ಕಾರ್ಯಕ್ರಮ ಇದು. ಸೊ ಇವತ್ತು ತುಂಬ ಖುಷಿಯಾದ ವಿಚಾರ ಏನಂದರೆ ಶರಣ್ ಸರು ಟೀಸರ್ ಲಾಂಚ್ ಮಾಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರ ಅಮೂಲ್ಯವಾದ ಸಮಯನ ಇವತ್ತು ಬಿಡುವು ಮಾಡಿಕೊಂಡು ತುಂಬ ಬ್ಯುಸಿ ಇದ್ದರು ಶೂಟಿಂಗ್ ಇವನ್ ಸಿನಿಮಾವು ಕೂಡ ರಾಜ್ ವಿಷ್ಣು ಬಿಡುಗಡೆ ಆಗಿದೆ, ತುಂಬ ಚೆನ್ನಾಗಿ ಓಡ್ತಿದೆ. ಆ ಬ್ಯುಸಿ ಸಮಯದಲ್ಲಿ ಇವತ್ತು ನಿಶಬ್ದ 2 ಫಸ್ಟ್ ಲುಕ್ಕನ್ನು ಲಾಂಚ್ ಮಾಡ್ತಿದ್ರೆ ನನಗೆ ತುಂಬಾ ಖುಷಿ ಆಯಿತು ನಮ್ಮ ಇಡೀ ಚಿತ್ರತಂಡಕ್ಕೆ. ಥ್ಯಾಂಕ್ ಯು ಸೊ ಮಚ್. ಓಕೆ, ನಮ್ಮ ಸಿನಿಮಾ ತಂಡದ ಮೊದಲ ಟೀಸರ್ ಇದು. ದಿನಕ್ಕೆ 24 ಗಂಟೆ, ವಾರಕ್ಕೆ 168 ಗಂಟೆ, ತಿಂಗಳಿಗೆ 744 ಗಂಟೆ, ವರ್ಷಕ್ಕೆ 8760 ಗಂಟೆ ಕಷ್ಟಪಟ್ಟು ಕೆಲಸ ಮಾಡಿದ್ರು ಇಷ್ಟಪಟ್ಟರು ಜೀವನ ಸಿಗಲ್ಲ. ಆದ್ರೆ ಇವತ್ತೊಂದು ದಿನ ನಿಶಬ್ದವಾಗಿ ಕೆಲಸ ಮಾಡಿ ಮುಗಿಸಿದ್ರೆ ಈ ದುನಿಯಾನೇ ನಮ್ದು. ಸಿನಿಮಾ ತಂಡದಿಂದ ನಿಮಗೆ ಒಂದು ಸಣ್ಣ ದೊಡ್ಡ ಮಟ್ಟದ ಸಣ್ಣ ಸನ್ಮಾನ. ಎಸ್ ಪ್ಲೀಸ್. ಎಸ್ ಪ್ಲೀಸ್. ನಿಶಬ್ದ 2 ಅಂತನ್ನುವಂಥ ಒಂದು ಶೀರ್ಷಿಕೆಯ ಅಡಿ ಒಂದು ಹೊಸ ತಂಡ ಅದ್ಭುತವಾದಂಥ ಒಂದು ಪ್ರಯತ್ನ ಮಾಡಿದೆ ಅಂತ ಅನ್ನೋದು ನಾನೇನು ಈಗ ಹೊಸದಾಗಿ ಹೇಳಬೇಕಾಗಿಲ್ಲ. ಅವರ ಡಿಸೈನ್ ಹೇಳ್ತಾ ಇದೆ, ಅವರ ಟೀಸರ್ ಹೇಳ್ತಾ ಇದೆ, ಮತ್ತು ಅವರಲ್ಲಿರುವಂಥ ಒಂದು ಸ್ಪಿರಿಟ್ ಇದೆಯಲ್ಲ, ಆ ಸ್ಪಿರಿಟೇ ಹೇಳ್ತಾ ಇದೆ. ಖುಷಿ ಆಗೋದು ಇನ್ನೊಂದೇನು ಅಂತಂತಂದರೆ ಎಲ್ಲಿರುತ್ತೋ ಅಲ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ ಇರುತ್ತೆ ಅಂತ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ಲೇ ನಿಶಬ್ದ 2 ಅನ್ನೋ ಟೀಮ್ ಅಂತಂದರೆ ತಪ್ಪಿಲ್ಲ. ಯಾಕಂತಂದರೆ ಅವರು ನನ್ನನ್ನು ಬರೀ ಒಂದು ಆ್ಯಕ್ಚುಲಿ ಅವರು ಇವತ್ತು ನನಗೇನು ಸನ್ಮಾನ ಕೊಡ್ತಾ ಇದ್ದಾರೆ, ಖಂಡಿತವಾಗ್ಲೂ ನಾನು ಅಷ್ಟು ದೊಡ್ಡವನಲ್ಲ. ಆದರೂ ಕೂಡ ಅವರ ಪ್ರೀತಿ ದೊಡ್ಡದು. ಸೊ ಇಲ್ಲಿ ಒಂದು ನನಗೆ ಕಾಣಿಸ್ತಾ ಇರೋವಂಥದ್ದು ಏನು ಅಂತಂತಂದರೆ ಒಂದು ಪರಿಶುದ್ಧವಾದಂಥ ಎಫರ್ಟ್ಸ್ ಇಲ್ಲಿ ಖಂಡಿತವಾಗ್ಲೂ ಇದೆ. ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಅನ್ನುವಂಥ ಛಲ ಪ್ರತಿಯೊಬ್ಬರಲ್ಲೂ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ನನಗೆ ಕಂಡು ಬಂದಂಥದ್ದು. ಸೊ ಅದೇ ಫಸ್ಟ್ ಗೆಲುವಿಗೆ ಮೊದಲನೇ ಹೆಜ್ಜೆ ಅಂತಂತಂದರೆ ತಪ್ಪಾಗಲ್ಲ. ಅದನ್ನು ಆ ಮೊದಲನೇ ಹೆಜ್ಜೆಯನ್ನು ಈ ತಂಡ ಭಾಳ ಯಶಸ್ವಿಯಾಗಿಟ್ಟಿದೆ ಅಂತ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸೊ ಅದನ್ನು ನಿಮ್ಮ ಎಲ್ಲ ಇದರಲ್ಲೂ ಕೂಡ ನಿರೂಪಿಸ್ತಾ ಇದ್ದೀರಿ. ರೂಪ ಅವರು ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ, ಅದು ಎಷ್ಟು ಕಾಕತಾಳೀಯವಾಗಿದೆ ಅಂತಂದರೆ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಒಂದಲ್ಲ ಒಂದು ದಿವಸ ಅವರು ಓಡೋ ಕುದುರೆ ಆಗ್ತಾರೆ ಅಂತ ಅನ್ನೋದಕ್ಕೆ ಆ ಒಂದು ಪೋಸ್ಟ್ ಡಿಸೈನ್ ಅವ್ರು ಓಡ್ತಾ ಇರೋವಂಥದ್ದೇ ಸಾಕ್ಷಿ. ಅದಕ್ಕೆ ದೇವರಾಜ್ ಅವರ ವಿಚಾರದಲ್ಲಿ ನಾನು ಅವ್ರನ್ನ ಯಾಕಂತಂದರೆ ಅವರು ದಿಢೀರಂತ ಲೈಮ್ಲೈಟಿಗೆ ಬಂದಂಥವರಲ್ಲ. ತುಂಬ ಕಷ್ಟಪಟ್ಟುಕೊಂಡು ಒಂದು ಕೆಲಸಗಳನ್ನು ಇಲ್ಲಿ ಮಾಡಿಕೊಂಡು ನಿರ್ದೇಶನದ ಹಂತಕ್ಕೆ ಬಂದು ನಿಂತಿರೋವಂಥವ್ರು. ಸೊ ಅವ್ರೂ ಕೂಡ ಬಹಳ ಹಿಂದಿನಿಂದನೂ ಕೂಡ ಅವರಿಗೆ ಪರಿಚಯ ನನಗೆ. ಟೆಕ್ನಿಕಲಿ ಇಷ್ಟು ಸೌಂಡ್ ಇದ್ದಾರೆ ಅಂತ ಅಂದ್ಬಿಟ್ಟು ನಿಜ ಹೇಳ್ತೀನಿ, ನನಗೆ ಟ್ರೈಲರ್ ನೋಡಿದ ಮೇಲೆ ನನಗೆ ಗೊತ್ತಾಗಿದೆ. ಏನಕ್ಕೆ ಅಂತಂದರೆ ಟೆಕ್ನಿಕಲ್ ಫಿಲ್ಮ್ ಇದು. ಹೇಳ್ತಾ ಇದೆ ಇದೊಂದು ಥ್ರಿಲ್ಲರ್ ಸಿನಿಮಾ ಇರ್ಬೋದು ಅಂತ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಸಸ್ಪೆನ್ಸ್ ಫಿಲ್ಮ್ ಇದೆ. ಟೆಕ್ನಿಕಲಿ ತುಂಬ ಡಿಮಾಂಡ್ ಇರೋವಂಥ ಕಥೆ ಇದು ಅಂತ ಅನಿಸುತ್ತೆ ನನಗೆ. ಬಟ್ ಅದನ್ನು ಫುಲ್ಫಿಲ್ ಮಾಡುವಂಥದ್ದು ಟೆಕ್ನಿಕಲಿ ನಿರ್ದೇಶಕರ ಮೇಲೆ ಇರ್ತದೆ ಮತ್ತು ನಿರ್ಮಾಪಕರ ಮೇಲೆ ಇರ್ತದೆ. ಏನಕ್ಕೆ ಅಂತ ಹೇಳಿದ್ರೆ ಖರ್ಚು ವೆಚ್ಚಗಳ ವಿಚಾರದಲ್ಲಿ. ಸೊ ಮುದ್ದಾದ ಒಂದು ತಂಡ. ಸರ್ ಅವಿನಾಶ್ ಅವ್ರಿಗೆ ಒಂದು ಕ್ಲಾಪ್ ಕೊಡಬೇಕು. ಏನಕ್ಕೆ ಅಂತಂತಂದರೆ ಅವ್ರ ಗೆಟಪ್ ಆ್ಯಕ್ಚುಲಿ ಇದರಲ್ಲಿ ಇಷ್ಟ ಆಗಿದ್ದು ನನಗೆ. ಆಮೇಲೆ ದಿ ವೇ ಈಸ್ ಬಿನ್ ಕ್ಯಾರಿಂಗ್ ದಿ ಗೆಟಪ್. ಯಾಕಂದರೆ ಒಂದು ಗೆಟಪ್ನ ಕ್ಯಾರಿ ಮಾಡ್ಕೊಳ್ಳುವಂಥದ್ದು ಕೂಡ ತುಂಬ ವಿಶಿಷ್ಟವಾಗಿರುವಂಥದ್ದು. ಆಲ್ ದಿ ಬೆಸ್ಟ್ ಆಫ್ ದಿ ಎಂಟೈರ್ ಟೀಮ್. ಇಲ್ಲಿ ಹೇಳೋದೇನು ಅಂತಂತಂದರೆ ನಿಶಬ್ದ ಅಂತ ಅನ್ನೋವಂಥ ಟೈಟಲ್ ಇದೆ, ಆದರೆ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಸಿನಿಮಾ ಸಿಕ್ಕಾಪಟ್ಟೆ ಸೌಂಡ್ ಮಾಡಲಿ ಅಂತ ಅನ್ನೋಂಥದ್ದು ನಾನಿದೆ. ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್. ಗುಡ್ ಲಕ್ ಟು ದಿ ಎಂಟೈರ್ ಟೀಮ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.